ಅಂದು ಫೆಬ್ರವರಿ 17, 2006 ಅಂದು ಗಾಂಧಿನಗರದ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಕಪಾಲಿ, ಮಂಗಳೂರಿನ ರೂಪವಾಣಿ, ಪುತ್ತೂರಿನ ಅರುಣ ಸೇರಿದಂತೆ ರಾಜ್ಯಾದ್ಯಂತ ಸುಂಟರಗಾಳಿ ತೆರೆಗೆ ಅಪ್ಪಳಿಸಿತ್ತು. ವಿಶೇಷ ಅಂದ್ರೆ ಆ ಕಾಲದಲ್ಲೇ ಒಂದು ತಾಲೂಕು ಸೆಂಟರ್ನಲ್ಲಿ ಏಕಕಾಲಕ್ಕೆ ತೆರೆ ಕಂಡಿದ್ದು ಮಾತ್ರವಲ್ಲದೆ ಅರ್ಧ ಶತಕವನ್ನು ಪೂರೈಸಿತ್ತು ಅಂದ್ರೆ ನೀವು ನಂಬಲೇಬೇಕು. ಸಾಧು ಕೋಕಿಲ ನಿರ್ದೇಶನದ ಸುಂಟರಗಾಳಿ ಬಿಡುಗಡೆಗೂ ಮುನ್ನವೇ ಹೊಸ ಅಲೆಯನ್ನೇ ಎಬ್ಬಿಸಿತ್ತು. ಇವಾಗಿನಂತೆ ಅಂದು ಟ್ರೇಲರ್ ನೋಡಿ, ಬುಕ್ ಮೈ ಶೋ, ರಿವ್ಯೂ ನೋಡಿ ಚಿತ್ರಮಂದಿರಕ್ಕೆ ಹೋಗುವ ದಿನಗಳಲ್ಲ. ಪೇಪರ್ನಲ್ಲಿ ಬರುವ ಪೋಸ್ಟರ್ಗಳು, ಉದಯ ಮ್ಯೂಸಿಕ್ ಅಂದ್ರೆ ಇಂದಿನ ಯೂಟ್ಯೂಬ್ನಲ್ಲಿ ಬರುವ ಹಾಡುಗಳನ್ನು ಕೇಳಿ ಚಿತ್ರಮಂದಿರದತ್ತ ಹೆಜ್ಜೆ ಹಾಕ್ತಿದ್ರು. ಹೀಗೆ ಹೆಜ್ಜೆ ಹಾಕಿದ ಜನರು ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಅನ್ನೇ ಹಾಕಿಸಿದ್ರು. ಸಿನಿಮಾ ಬಿಡುಗಡೆ ಆದ ಮೇಲಂತೂ ಬಾಯಿ ಮಾತಿನ ಮೂಲಕ ಕಾಡ್ಗಿಚ್ಚಿನಂತೆ ಸಿನಿಮಾ ಸೂಪರ್, ಚಿಂದಿಗುರು ಅನ್ನೋ ಮಾತುಗಳು ಹರಿದಾಡಿದವು. ಹೀಗಾಗಿ ಡಿ ಬಾಸ್ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಸುಂಟರಗಾಳಿಯನ್ನೇ ಎಬ್ಬಿಸಿತ್ತು. 100 ದಿನಗಳ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಎಂದು ಅನಿಸಿಕೊಂಡಿತ್ತು. ಚಿತ್ರಕ್ಕೆ ಯಾವ ರೀತಿ ಕ್ರೇಜ್ ಇತ್ತು ಅಂದ್ರೆ ಆ ಕಾಲದಲ್ಲಿ ರೀಲ್ ಇದ್ದರಿಂದ ABC ಸೆಂಟರ್ಗಳಲ್ಲಿ ಹಂತ ಹಂತವಾಗಿ ಚಿತ್ರವನ್ನು ರಿಲೀಸ್ ಮಾಡಲಾಗ್ತಿತ್ತು. ಆದ್ರೆ ನಮ್ಮ ಪುತ್ತೂರಿನಲ್ಲಿ ಏಕಕಾಲಕ್ಕೆ ತೆರೆ ಕಂಡು 50 ದಿನವನ್ನು ಪೂರೈಸಿತ್ತು. ಅಷ್ಟೇ ಅಲ್ಲದೆ ಆ ಕಾಲಕ್ಕೆ ದಿನ 3 ಆಟಗಳು ಹೊಸ ಚಿತ್ರ ಅಂದ್ರೆ ಏಕಕಾಲಕ್ಕೆ ತೆರೆ ಕಾಣೋದು ಅಲ್ಲ. ಮಂಗಳೂರಿನಲ್ಲಿ ಪ್ರದರ್ಶನ ಕಂಡು ಅಲ್ಲಿ 100-150 ದಿನಗಳನ್ನು ಪೂರೈಸಿ ಅದೇ ರೀಲ್ ಪುತ್ತೂರಿಗೆ ಬರ್ತಾ ಇತ್ತು. ಇನ್ನು ಬೆಳಗಿನ ದೇಕಾವೆಯಲ್ಲಿ ಅದ್ಯಾವುದೋ ಹಳೆಯ ಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತಿತ್ತು. ಆದ್ರೆ ಸುಂಟರಗಾಳಿಗೆ ಅರುಣಾದಲ್ಲಿ ದಿನದ 4 ದೇಕಾವೆಗಳನ್ನು ನೀಡಲಾಗಿತ್ತು. ಆ ಮಟ್ಟಕ್ಕೆ ಹೊಸ ಕ್ರೇಜ್ ಅನ್ನು ಹುಟ್ಟುಹಾಕಿತ್ತು ಡಿ ಬಾಸ್ ಸಿನಿಮಾ. ವಿಶೇಷ ಅಂದ್ರೆ ಆ ಬಳಿಕ ಸುಂಟರಗಾಳಿ ಇದೇ ಅರುಣ ಚಿತ್ರಮಂದಿರದಲ್ಲಿ ಅದೆಷ್ಟೋ ಬಾರಿ ರಿಲೀಸ್ ಆಗಿದೆ. ಈ ಬಗ್ಗೆ ಚಿತ್ರಮಂದಿರದ ಮಾಲೀಕರಲ್ಲಿ ಕೇಳಿದ್ರೆ ಅವರಿಗೆ ಲೆಕ್ಕ ಇರ್ಲಿಕ್ಕಿಲ್ಲ. ಯಾವ ಹೊಸ ಸಿನಿಮಾ ಇಲ್ಲ ಅಂದ್ರೆ ಸುಂಟರಗಾಳಿ ಎಂಟ್ರಿ ಕೊಡ್ತಿತ್ತು. ಪಕ್ಕದ ಮಯೂರದಲ್ಲಿ ಡಿ ಬಾಸ್ ನ ಯಾವುದೋ ಸಿನಿಮಾ ಹಾಕಿದ್ರು ಇತ್ತ ಅರುಣಾದಲ್ಲಿ ಸುಂಟರಗಾಳಿ ಪ್ರದರ್ಶನ ಕಾಣ್ತಿತ್ತು. ಹೀಗೆ 2006ರಿಂದ 2010ರವರೆಗೆ ಸುಂಟರಗಾಳಿ ಹವಾ ಪುತ್ತೂರಿನಲ್ಲಿ ಸಾಗಿತ್ತು. ಫ್ಯಾಮಿಲಿ, ಸೆಂಟಿಮೆಂಟ್, ಲವ್, ಕಾಮಿಡಿ ಜೊತೆಗೆ ರಾಜಕಾರಣ ಚಿತ್ರದ ಹೈಲೈಟ್ ಆಗಿತ್ತು. ಇದಕ್ಕೆ ಮಾಸ್ ಡೈಲಾಗ್ಗಳು ಸಾಥ್ ಕೊಟ್ಟವು. ಸಾಧು ಕೋಕಿಲ ಅವರ ಮುದ ನೀಡುವ ಸಂಗೀತ ಪ್ರೇಕ್ಷಕರ ಮನವನ್ನು ತಣಿಸಿದವು. ದರ್ಶನ್ ರಕ್ಷಿತ ಜೋಡಿ ಪ್ರೇಕ್ಷಕರಿಗೆ ಇಷ್ಟವಾದ್ರೆ ಬುಲೆಟ್ ಪ್ರಕಾಶ್ ಸಾಧು ಕೋಕಿಲ ಜೋಡಿ ವೀಕ್ಷಕರಿಗೆ ನಗುವಿನ ಕಚಗುಳಿ ಇಟ್ರು. ಉಳಿದಂತೆ ರಂಗಾಯಣ ರಘು, ಆಶೀಶ್ ವಿದ್ಯಾರ್ಥಿ ಸೇರಿದಂತೆ ಒಂದಿಷ್ಟು ಕಲಾವಿದರ ಅಭಿನಯ ನೋಡುಗರನ್ನು ತಲ್ಲಣಗೊಳಿಸಿದವು. ಒಟ್ಟಿನಲ್ಲಿ ಸುಂಟರಗಾಳಿ ಗೆಲುವಿನ ಪತಾಕೆ ಹಾರಿಸಿತ್ತು. ಇನ್ನು ಸುಂಟರಗಾಳಿ ಹೇಗೆ ಹುಟ್ಕೊಳ್ತು, ಡಿ ಬಾಸ್ ಕತೆ ಕೇಳಿ ಏನಂದ್ರು, ಇವೆಲ್ಲವನ್ನು ಮುಂದಿನ ಎಪಿಸೋಡ್ ನಲ್ಲಿ ಎಳೆಯಾಗಿ ಬಿಚ್ಚಿಡ್ತೀವಿ. ಸುಂಟರಗಾಳಿ ಡಿ ಬಾಸ್ ಸಿನಿ ಜರ್ನಿಯಲ್ಲಿ ಅಚ್ಚಳಿಯದೆ ಉಳಿದಿರೋ ಚಿತ್ರಗಳಲ್ಲಿ ಇದು ಕೂಡ ಒಂದು. 2006ರ ಬ್ಲಾಕ್ ಬಸ್ಟರ್ ಪಟ್ಟಕ್ಕೇರಿದ ವಿಭಿನ್ನ ಕಥಾ ಹಂದರವುಳ್ಳ ಚಿತ್ರ. ಅಷ್ಟಕ್ಕೂ ಸುಂಟರಗಾಳಿ ಹೇಗೆ ಹುಟ್ಕೊಳ್ತು, ಡಿ ಬಾಸ್ ಸುಂಟರಗಾಳಿ ಕತೆ ಕೇಳಿ ಏನಂದ್ರು, ಇವೆಲ್ಲವನ್ನು ಇಂದಿನ ಎಪಿಸೋಡ್ನಲ್ಲಿ ಎಳೆಯಾಗಿ ಬಿಚ್ಚಿಡ್ತೀವಿ. ಎಸ್, ಅದೊಂದು ದಿನ ಡಿ ಬಾಸ್ ಬಳಿಗೆ ತುಷಾರ್ ರಂಗನಾಥ್ ಬರ್ತಾರೆ. ಅವರೇ ಸುಂಟರಗಾಳಿ ಚಿತ್ರಕ್ಕೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯವನ್ನು ಬರೆದವರು. ಹೀಗೆ ಬಂದವರು ಡಿ ಬಾಸ್ಗೆ ಚಿತ್ರದ ಕಥೆಯನ್ನು ಹೇಳ್ತಾರೆ. ತುಷಾರ್ ರಂಗನಾಥ್ ಹೇಳಿದ ಕತೆ ಡಿ ಬಾಸ್ಗೆ ಸಿಕ್ಕಾಪಟ್ಟೆ ಇಷ್ಟವಾಗುತ್ತೆ. ಹೀಗಾಗಿ ಸಿಂಗಲ್ ರೀಡಿಂಗ್ ನಲ್ಲಿ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅಷ್ಟೇ ಅಲ್ಲದೆ ಈ ಚಿತ್ರದ ಕತೆ ಡಿ ಬಾಸ್ ಮೇಲೆ ಯಾವ ರೀತಿ ಪರಿಣಾಮ ಬಿತ್ತಂದ್ರೆ ಸ್ವತಃ ಡಿ ಬಾಸ್ ಅವರೇ ಚಿತ್ರಕ್ಕೆ ನಿರ್ಮಾಪಕರನ್ನು ಕರೆತಂದ್ರು. ಅವರು ಬೇರ್ಯಾರೂ ಅಲ್ಲ, ಸ್ವತಃ ಸ್ನೇಹಿತರನ್ನೇ ಚಿತ್ರಕ್ಕೆ ಬಂಡವಾಳ ಹೂಡಲು ಕರೆತಂದ್ರು. ಆ ಮಟ್ಟಕ್ಕೆ ಸುಂಟರಗಾಳಿಯ ಬಗ್ಗೆ ಡಿ ಬಾಸ್ಗೆ ನಂಬಿಕೆ ಮೂಡಿತ್ತು. ಇದು ಸಿನಿಮಾದ ಬಗ್ಗೆ ಮಾಹಿತಿ ಕೊಡುವ ಚಾನಲ್ ಆಗಿದ್ದು, ರಹಸ್ಯಕಾರಿ ದ್ವೀಪಗಳು, ಮತ್ಸ್ಯಲೋಕದ ವಿಚಿತ್ರಗಳು, ಭಯಾನಕ ಸ್ಥಳಗಳು, ಪುರಾತನ ಇತಿಹಾಸಗಳು ಹೀಗೆ ಕುತೂಹಲಕಾರಿ ವಿಚಾರಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ನಿಮಗಿದ್ರೆ ದಯವಿಟ್ಟು ಜಿಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಕೋಸ್ಟಲ್ ಕನ್ನಡಕ್ಕೆ ನೀವು ನೀಡಿರೋ ಪ್ರೋತ್ಸಾಹದಂತೆ ಜಿಯೋಗ್ರಫಿ ಕನ್ನಡಕ್ಕೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅತ್ಯಗತ್ಯ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಲಾಗಿದೆ. ದಯವಿಟ್ಟು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ವೀಕ್ಷಿಸಿ ಆಶೀರ್ವದಿಸಿ. ಕೌಂಟರ್ ಡೈಲಾಗ್ಗಳಿಗೆ ನಾಂದಿ ಹಾಡಿದ ಚಿತ್ರ ಅಂದ್ರೆ ಅದು ಸುಂಟರಗಾಳಿ.
ಕೌಂಟರ್ ಡೈಲಾಗ್ಗಳ ಜೊತೆಗೆ ಮಾಸ್ ಡೈಲಾಗ್ಗಳು ಕೂಡ ಚಿತ್ರದಲ್ಲಿದ್ದವು. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಜಗ್ಗು ಬರೀ ಗಾಳಿಯಲ್ಲ ಸುಂಟರ ಗಾಳಿ, ಹೀಗೆ ಒಂದಿಷ್ಟು ಡೈಲಾಗ್ಗಳ ಮೂಲಕ ಹೊಸ ಟ್ರೆಂಡ್ ಅನ್ನು ಹುಟ್ಟುಹಾಕಿತ್ತು ಸುಂಟರ ಗಾಳಿ. ಇನ್ನು ಹಾಡುಗಳು ಅಷ್ಟೇ. ಮೊಟ್ಟ ಮೊದಲ ಬಾರಿಗೆ ರತ್ನನ್ ಪದಗಳನ್ನು ಚಿತ್ರದಲ್ಲಿ ಬಳಕೆ ಮಾಡಲಾಗಿತ್ತು. ನೀನನ್ನಟ್ಟಿ ಬೆಳಕಂಗಿದ್ದೆ ನಂಜಿ ಹಾಡು ರಿಲೀಸ್ ಆದ ಬಳಿಕ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿತ್ತು. ಉಳಿದಂತೆ ಕೊಬ್ರಿ ಮಿಠಾಯಿ, ನಿನ್ನಾನೆ ನಿನ್ನಾನೆ ಹಾಡುಗಳು ಸಂಗೀತ ಪ್ರಿಯರ ನಿದ್ದೆಗೆಡಿಸಿದವು. ಸಾಧು ಕೋಕಿಲ ನಿರ್ದೇಶನದ ಈ ಚಿತ್ರದಲ್ಲಿ ಡಿ ಬಾಸ್ ಜೊತೆಗೆ ರಕ್ಷಿತಾ ಡ್ಯೂಯೆಟ್ ಹಾಡಿದ್ರು. ಅದಾಗ್ಲೇ ಈ ಜೋಡಿ ಸ್ಯಾಂಡಲ್ವುಡ್ ನಲ್ಲಿ ಹಿಟ್ ಪೇರ್ ಎಂದು ಅನಿಸಿಕೊಂಡಿತ್ತು. ಉಳಿದಂತೆ ಆಶೀಶ್ ವಿದ್ಯಾರ್ಥಿ, ರಂಗಾಯಣ ರಘು, ಉಮಾಶ್ರೀ, ಸತ್ಯಜಿತ್, ಶೋಭರಾಜ್ ಅವರವರ ಪಾತ್ರಗಳಿಗೆ ಜೀವ ತುಂಬಿದ್ರು. ಇನ್ನು ಸಾಧು ಕೋಕಿಲ ಮತ್ತು ಬುಲೆಟ್ ಪ್ರಕಾಶ್ ಕಾಂಬಿನೇಷನ್ನ ಹಾಸ್ಯವಂತೂ ಪ್ರೇಕ್ಷಕರ ಹೊಟ್ಟೆ ಹುಣ್ಣಾಗುವಂತೆ ಮಾಡಿತ್ತು. ಹೆಸರೇ ಸೂಚಿಸುವಂತೆ ಸುಂಟರಗಳಿ ಪಕ್ಕ ಮಾಸ್ ಚಿತ್ರ. ಅದಕ್ಕೆ ತಕ್ಕಂತೆ ಚಿತ್ರದಲ್ಲಿ ರಾಜಕೀಯ ಕೂಡ ಜೊತೆ ಜೊತೆಯಾಗಿ ಸಾಗಿತ್ತು. ತಾಯಿಯ ಸೆಂಟಿಮೆಂಟ್, ಪ್ರೀತಿ ಚಿತ್ರದ ಹೈಲೈಟ್ ಆಗಿತ್ತು. ಇವೆಲ್ಲದರ ಮಧ್ಯೆ ಹಾಸ್ಯವು ಕಚಗುಳಿ ಇಡುತ್ತಿತ್ತು. ಕಂಪ್ಲೀಟ್ ಕಮರ್ಷಿಯಲ್ ಆದ ಸುಂಟರಗಾಳಿ ಫೆಬ್ರವರಿ 17, 2006 ಗಾಂಧಿನಗರದ ಕಪಾಲಿ ಮೇನ್ ಥಿಯೇಟರ್, ಮಂಗಳೂರಿನ ರೂಪವಾಣಿ, ಪುತ್ತೂರಿನ ಅರುಣ ಸೇರಿದಂತೆ ರಾಜ್ಯಾದ್ಯಂತ ತೆರೆ ಕಂಡು ಪ್ರೇಕ್ಷಕರನ್ನು ರಂಜಿಸಿತ್ತು. ದಿನದಿಂದ ದಿನಕ್ಕೆ ಖ್ಯಾತಿ ಹಿಮ್ಮಡಿಯಾಗಿ ಚಿತ್ರ ಯಶಸ್ವಿಯಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.